ಮಂಗಳೂರು ಮಂತ್ರಾಲಯ ಮಧ್ಯೆ ನಾನ್ ಎಸಿ ಸ್ಲೀಪರ್ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭಗೊಂಡಿದ್ದು ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಚಾಲನೆ ನೀಡಿದರು। ಈ ವೇಳೆ ಪ್ರಯಾಣಿಕರಿಗೆ ಶುಭ ಹಾರೈಸಿದ ಅವರು ಪ್ರಯಾಣಿಕರು ಈ ಒಂದು ಸೌಲಭ್ಯದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿಕೊಂಡರು। ಮಂಗಳೂರಿನಿಂದ ನೂತನ ಮಾದರಿಯ ಹವಾನಿಯಂತ್ರಿತ ಮಲ್ಟಿ ಆಕ್ಸೆಲ್ ವೋಲ್ವೋ ಬಸ್, ಹೊಸ ಮಾದರಿಯ ನಾನ್ ಎಸಿ ಸ್ಲೀಪರ್ ಹಾಗೂ ಸುಖಾಸೀನ ವ್ಯವಸ್ಥೆಯ ರಾಜಹಂಸ ಬಸ್ಗಳು ಪ್ರಯಾಣವನ್ನು ಬೆಳೆಸಲಿವೆ। ಈ ವೇಳೆ ಕೆಎಸ್ಆರ್ಟಿಸಿ ವಿಭಾಗೀಯ ಅಧಿಕಾರಿ ಎಸ್ಎನ್ ಅರುಣಕುಮಾರ್, ಕೆಎಸ್ಆರ್ಟಿಸಿ ಡಿಡಿಒ ಕಮಲ್ ಕುಮಾರ್, ಮಂಗಳೂರು 2ನೇ ಡಿಪೋ ಮ್ಯಾನೇಜರ್ ನಾಗೇಶ್ ಪ್ರಸನ್ನ ಮತ್ತಿತರರು ಉಪಸ್ಥಿತರಿದ್ದರು। ಹಲವು ವರ್ಷಗಳಿರುವಂಥ ಬೇಡಿಕೆಯನ್ನು ಇವತ್ತು ಈಡೇರಿಸುವ ರೀತಿಯಲ್ಲಿ ರಾಜ್ಯದ ರಸ್ತೆ ಸಾರಿಗೆ ನಿಗಮದಿಂದ ಮಂಗಳೂರು ಮಂತ್ರಾಲಯ, ಅದು ವಿಶೇಷವಾಗಿ ಉಡುಪಿ, ಕುಂದಾಪುರ, ಹಾಲಾಡಿ, ಸಿದ್ದಾಪುರ, ಮಾಸ್ತಿಕಟ್ಟೆ, ತೀರ್ಥಹಳ್ಳಿ, ಶಿವಮೊಗ್ಗ, ಚನ್ನಗಿರಿ, ಹೊಳಲ್ಕೆರೆ, ಚಿತ್ರದುರ್ಗ, ಚಳ್ಳಿಕೆರೆ, ರಾಂಪುರ, ಬಳ್ಳಾರಿ, ಆಲೂರು, ಆದೋನಿ, ಮಾಧವರಂ ಕ್ರಾಸ್ ಆಗಿ ಮಂತ್ರಾಲಯಕ್ಕೆ ಮುಟ್ಟುವಂಥ ಒಂದು ಬಸ್ಸನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ। ಯಾರೆಲ್ಲ ಈ ಬಸ್ಸಿನಲ್ಲಿ ಪ್ರಯಾಣವನ್ನು ಮಾಡ್ತಾರೆ ಅವರ ಪ್ರಯಾಣ ಭಾಳ ಯಶಸ್ವಿಯಾಗಿ ಆಗಲಿ, ಭಾಳ ಸುಗಮದ ರೀತಿಯಲ್ಲಿ ಆಗಲಿ। ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಶಾಸಕರು ಉದ್ಘಾಟನೆ ಮಾಡಿರುವಂಥ ಮಂತ್ರಾಲಯ ಮಾರ್ಗ ಉದ್ಘಾಟನೆ ಆಗಿದೆ। ಕಳೆದ ವಾರ ಕಿನ್ನಿಗೋಳಿ, ಮೂಡುಬಿದಿರೆ, ಧರ್ಮಸ್ಥಳ, ಬೆಂಗಳೂರಿನ ಮಾಡಿದ್ದೀವಿ। ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ। ಹಿಂದೆ ಅಂಬಾರಿ ಡ್ರೀಮ್ ಕ್ಲಾಸನ್ನು ಕಳೆದ ವರ್ಷ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಸಾಹೇಬರೇ ಆ ವಿಚಾರವನ್ನು ಹೇಳಿದರು। ಒಟ್ಟಿಗೆ 63 ವಾಹನಗಳು ಬರ್ತದೆ, ಅದನ್ನು ಮುಂದಿನ ದಿನಗಳಲ್ಲಿ ವಿವಿಧ ಸ್ಥಳಗಳಿಗೆ ಮಾಡ್ತೀವಿ।